ವೀಕ್ಷಕರೇ, ಇದು ನಟ ಮಧ್ಯಾಹ್ನದ ಹೊತ್ತು ಬಿಸಿಲು ಎಷ್ಟು ಏರ್ತಾ ಇದೆಯೋ ಅದೇ ರೀತಿಯಾಗಿ ಚುನಾವಣಾ ಕಾವು ಕೂಡ ಏರ್ತಾ ಇದೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯ್ಕ ಗುಳ್ಳೆಪಾಡಿಗುತ್ತು ಅವರು ಈಗಾಗಲೇ ಸಾಕಷ್ಟು ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದೀಗ ನಾವು ಕೊಳನಾಡು ಪರಿಸರದಲ್ಲಿದ್ದೇವೆ. ಕಾಡುಮಠ ಎನ್ನುವಂಥ ಪ್ರದೇಶ ಇದು. ಈಗಾಗಲೇ ಇಲ್ಲೊಂದಷ್ಟು ಸಮಸ್ಯೆಗಳಿತ್ತು. ಈ ಬಗ್ಗೆ ರಾಜೇಶ್ ನಾಯ್ಕ ಅವರು ಸ್ಪಂದನೆಯನ್ನು ವ್ಯಕ್ತಪಡಿಸಿದ ಬಳಿಕ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿವೆ ಅನ್ನೋ ಮಾತುಗಳು ಇಲ್ಲಿನ ಜನರಿಂದ ಕೇಳಿ ಬರ್ತಾ ಇದೆ. ಇದಕ್ಕೂ ಜೊತೆಗೆ ರಾಜೇಶ್ ನಾಯ್ಕ ಅವರನ್ನ ಕೇಳೋಣ, ಒಂದಷ್ಟು ವಿಧಾನಸಭಾ ಕ್ಷೇತ್ರದ ಮಾಹಿತಿಗಳು ಮತ್ತು ಇಲ್ಲಿ ಆಗ್ತಾ ಇರುವಂತ ಈ ಚುನಾವಣೆ ಇದರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿನ ಮಧ್ಯೆ ಜಾಸ್ತಿ ಇದೆ ಈ ಸಲ. ವಾತಾವರಣ ಹೇಗೆ ಬಿಸಿ ಇದೆಯೋ ಹಾಗೆ ಚುನಾವಣೆ ಕೂಡ ತುಂಬಾ ಬಿಸಿ ಇದೆ. ವಾತಾವರಣ ಅಷ್ಟು ಬಿಸಿ ಇಲ್ಲ, ಚುನಾವಣೆ ಬಿಸಿ ಇದೆ. ಚುನಾವಣೆ ಬಿಸಿ ಅಂತ ಹೇಳ್ತಾ ಇಲ್ಲ ನಾನು, ವಾತಾವರಣ ಬಿಸಿ ಇದೆ. ಬಿಸಿ ಇದೆ. ಏನು ಅನಿಸ್ತದೆ ಚುನಾವಣೆ ಸಿದ್ಧತೆಗಳು? ಆಸ್ ಯೂಶುವಲ್ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದಿದೆ. ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ನಾನು, ಅದು ರಾಷ್ಟ್ರೀಯ ಒಂದು ಪಕ್ಷ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಪಕ್ಷ ನಮ್ಮೆಲ್ಲ ವಿಶ್ವಾಸ ಇಟ್ಟು 3ನೇ ಬಾರಿಗೆ ನಮಗೆ ಅವಕಾಶ. ಸಂತೋಷದಿಂದ ನಾವು ಒಂದು ಪಾಸಿಟಿವ್ ಆಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದೇವೆ. ಸರ್, ಈಗ ಬಂಟ್ವಾಳ ಕ್ಷೇತ್ರದಲ್ಲಿ ಒಂದಷ್ಟು ರಸ್ತೆಗಳ ನಿರ್ಮಾಣ, ಆಮೇಲೆ ನೀರಾವರಿಗೆ ಬೇಕಾಗಿರುವಂತಹ ಡ್ಯಾಮ್ಗಳಲ್ಲಿ ಒಂದಷ್ಟು ಸುಮಾರು ಕೆಲಸಗಳು ಆಗಬೇಕಿತ್ತು, ಆಗ್ತಾನೆ ಇತ್ತು. ಇದ್ರ ಜೊತೆಗೆ ಈ 5 ವರ್ಷಗಳಲ್ಲಿ ನಿಮ್ಮ ಇವತ್ತು ಏನು ಮುಂದೆ ಜನರ ಮುಂದೆ ಹೋಗ್ತಾ ಇದ್ರಿ, ಆಗ ಯಾವ ವಿಚಾರ ನಿಮಗೆ ಬಹಳಷ್ಟು ಕಾನ್ಫಿಡೆನ್ಸ್ ಅನ್ನು ಕೊಡ್ತಾ ಇದೆ? ನೋಡಿ, ಈಗ ಹಲವಾರು ವಿಷಯಗಳಿದೆ. ಕಳೆದ ಬಾರಿ ನಾನು ಹೋದಾಗ ನಮ್ಮಲ್ಲಿ ಡೆವಲಪ್ಮೆಂಟ್ ಮಾತಾಡಲಿಕ್ಕೆ ಏನಿರಲಿಲ್ಲ. ಬೇರೆ ನಾವು ಹಲವಾರು ಸಮಸ್ಯೆಗಳಿತ್ತು, ಬೇರೆ ಬೇರೆ ಅಧಿಕಾರ ಇರಲಿಲ್ಲ. ನಾನೇನು MLA ಆಗಿರಲಿಲ್ಲ. ಭಾಳಷ್ಟು ಸಮಸ್ಯೆಗಳನ್ನು ಹೇಳಿದ್ದೆವು. ನಾವು ನಿಮಗೆ ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಎಂಬ ವಿಶ್ವಾಸದಿಂದ ನಾವು ಇಲೆಕ್ಷನ್ ಹೋಗಿದ್ದು 2018ರಲ್ಲಿ. ಜನ ನಮಗೆ ಆಶೀರ್ವಾದ ಮಾಡಿದರು. ಶಾಸಕನಾದ ಮೇಲೆ ನಿಮಗೆ ಗೊತ್ತು, 1 ವರ್ಷ ನಾನು ವಿರೋಧ ಪಕ್ಷದ ಶಾಸಕನಾಗಿದ್ದೆ. ಅದರ ನಂತರ 1-2 ವರ್ಷ ಕೋವಿಡ್ ಅಂತ ಮಹಾಮಾರಿಯ ಒಂದು ಸಂದರ್ಭದಲ್ಲಿ, ಜಗತ್ತೇ ತತ್ತರಿಸಿದ ಸಂದರ್ಭದಲ್ಲಿ ನಮ್ಮ ಬಂಟ್ವಾಳೆಯನ್ನು ಅದಕ್ಕೆ ಹೊರತಾಗಿರಲಿಲ್ಲ. ಅದರಿಂದ ಇಲ್ಲಿ ಕೂಡ ಆ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ, ಈ ಕೋವಿಡ್ನ ಬಗ್ಗೆ ಹೋರಾಡುವ ಕೆಲಸ ನಮಗೆ ಆಯಿತು. ಮತ್ತು ಉಳಿದ 1-2 ವರ್ಷದಲ್ಲಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂದರೆ ನಾವೇ ನಿರೀಕ್ಷಿಸಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟದ ಇದೊಂದು ಸುಮಾರು 1515 ರಸ್ತೆಗಳು, 1515 ರಸ್ತೆಗಳು ಯಾವುದಂದರೆ ಯಾವ ಗ್ರಾಮ ಏನೇನು ಹೇಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ನಾವು ಲೆಕ್ಕ ಕೊಡ್ತೇವೆ. ಅಷ್ಟು ಪರ್ಫೆಕ್ಟ್ ಲೆಕ್ಕ ಇದೆ. ಸುಮಾರು 2081 ಕೋಟಿ 70 ಲಕ್ಷ. ಇದು ಯಾವ ಡಿಪಾರ್ಟ್ಮೆಂಟ್ ಹೇಗೆ ಬಂದಿದೆ, ಇದೆಲ್ಲ ನಾವು ತರುವಲ್ಲಿ ನಾವು ಭಕ್ತರಾಗಿದ್ದೇವೆ. ನಮಗೆ ಸಂತೋಷ ಇದೆ. ನಮ್ಮ ಇದೇನೋ ಅಭಿವೃದ್ಧಿ ಮಾಡೋದು ಏನು ದೊಡ್ಡ ಸಾಧನೆ ಅಂತ ನಾನು ಹೇಳ್ತಾ ಇಲ್ಲ. ಇದು ನನ್ನ ಕರ್ತವ್ಯವನ್ನು ಮಾಡೋದರಲ್ಲಿ ನನಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧಿಸಿದಾಗ ಒಂದು ಹೊಸತನ ಆಯ್ತು. ಯಾಕೆಂದ್ರೆ ನೀವು 2ನೇ ಸಾರಿ ಸ್ಪರ್ಧಿಸಿದ್ರಿ, ಮತ್ತೆ ಏನೋ ಒಂದು ಗೆಲುವಿನ ನಿಮಗೆ ಒಂದು ಕೆಲವು ಆಕಾಂಕ್ಷೆಗಳಿತ್ತು. ಈ ಬಾರಿ ನೀವು ಹೋಗ್ತಾ ಇದ್ರಿ. ಕಳೆದ ಬಾರಿ ನಿಮ್ಮ ಹತ್ರ ಹೋಗ್ಬೇಕಾದ್ರೆ ಏನಿರಲಿಲ್ಲ ಅಂತ ಹೇಳಿದ್ರಿ. ಈ ಬಾರಿ ಹೋಗ್ಬೇಕಾದ್ರೆ ಒಂದಷ್ಟು ಸರಕುಗಳನ್ನು ಹಿಡ್ಕೊಂಡಿದ್ರಿ, ಜೊತೆಗೆ ಬೆಂಬಲವನ್ನು ಹಿಡ್ಕೊಂಡಿದ್ರಿ. ಸರ್, ಈಗ ಇದರ ಮಧ್ಯೆ ಒಂದಷ್ಟು ಮತ್ತು ನಿಮ್ಮ ಪಕ್ಷದಿಂದ ಆ ಕಡೆ ಹೋದ್ರು, ಈ ಕಡೆ ಹೋದ್ರು, ನಾಯಕರು ಆ ಕಡೆ ಈ ಕಡೆ ಆಯಿತು ಅಂತ ಒಟ್ಟು ಗೊಂದಲಗಳು ಕೆಲವು ಪಕ್ಷದಲ್ಲಿ ಏರ್ಪಟ್ಟಿದೆ, ನಿಮ್ಮ ಪಕ್ಷದಲ್ಲಿ ಏರ್ಪಟ್ಟಿದೆ. ಈ ಸಂದರ್ಭದಲ್ಲಿ ಈ ಬಾರಿ ಹೋದಾಗ ಇದನ್ನು ಹೇಗೆ ನೀವು ಎದುರಿಸ್ಕೊಂಡು ಹೋಗ್ತಾ ಇದ್ದೀರಿ? ನನ್ನ ಕ್ಷೇತ್ರದಲ್ಲಿ ಅಂತ ಯಾವುದೇ ಗೊಂದಲಗಳಿಲ್ಲ. ಸಾಮಾನ್ಯ ಕಾರ್ಯಕರ್ತರುಗಳು ಆಚೆ ಈಚೆ ಅಲ್ಲಾಡಿಲ್ಲ. ಯಾವುದೇ ಸರ್ ಬೇರೆ ಕಾರ್ಯಕರ್ತರು ಸಣ್ಣ ಬಂದಿದ್ದಾರೆ, ಯಾವುದು ಪಂಚಾಯತ್ ಮಟ್ಟದ ಕಾರ್ಯಕರ್ತರು ಅಂತೆಲ್ಲ ಬಂದಿದ್ದಾರೆ. ಭಾಳಷ್ಟು ಜನ ಬರ್ತಾರೆ. ನಮ್ಮದು ಒಂದೇ, ನಮ್ಮ ಪಕ್ಷದ, ನಮ್ಮ ಸಿದ್ಧಾಂತದ ಮೇಲೆ, ನಮ್ಮ ನಾಯಕತ್ವದ ನಂಬಿಕೆ. ನಂದು ಅಂತಲ್ಲ, ನಮ್ಮ ಪ್ರಧಾನಿಯವರು, ನಮ್ಮ ರಾಜ್ಯ ನಾಯಕತ್ವ ಎಲ್ಲರೂ, ನಾನು ಶಾಸಕರಾಗಿ ನನ್ನ ವಿಶ್ವಾಸ ಇಟ್ಟವರು ಬರುವುದಂದರೆ ನಾವು ಎಲ್ಲರನ್ನು ಸ್ವಾಗತಿಸ್ತೀವಿ. ಯಾಕೆಂದರೆ ಪಕ್ಷ ಬೆಳೀತಾ ಇರಬೇಕು. ಇವತ್ತು ನಿಮ್ಗೆ ಗೊತ್ತು, ಭಾರತೀಯ ಜನತಾ ಪಕ್ಷ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ. ಅದರಿಂದ ಪಕ್ಷ ಬೆಳೀತಾನೆ ಇರ್ತದೆ, ಜನ ಬರ್ತಾ ಇರ್ತಾರೆ, ಅದು ಮುಖ್ಯ ಅಲ್ಲ. 1-2 ಹೋಗ್ತಾನೆ ಇರ್ಬೋದು ನಾಯಕರು, ಅದು ಮುಖ್ಯ ಅಲ್ಲ. ಆದರೆ ಪಕ್ಷ ಹೇಗೆ ನಡೀತಾ ಇದೆ, ಪಕ್ಷ ಏನು ಕೆಲಸ ಮಾಡ್ತಿದೆ, ಪಕ್ಷದ ಸಿದ್ಧಾಂತ ಏನು ಅಂತ. ನಾವೆಲ್ಲ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಿದವರು. ಪಕ್ಷಕ್ಕೆ ಒಂದು ಧ್ಯೇಯ ಇದೆ. ಆ ಧ್ಯೇಯನ್ನು ನಾವು ಎಷ್ಟು ಮಟ್ಟಿಗೆ ಪೂರೈಸಿದ್ದೇವೆ, ಎಷ್ಟು ಕೆಲಸ ಮಾಡಿದ್ದೇವೆ, ಇದು ಮುಖ್ಯ. ಜನರಿಗೆ, ಕಟ್ಟಕಡೆಯ ಜನರಿಗೆ ಅಂತ್ಯೋದಯ ಅಂತ ನಮ್ಮ ಕಲ್ಪನೆ ಇತ್ತು ಪಕ್ಷ ಪ್ರಾರಂಭವಾಗುವಾಗ. ಈ ಅಂತ್ಯೋದಯ ಅಂದರೆ ಅತ್ಯಂತ ಕಟ್ಟಕಡೆಯ ಜನರಿಗೆ ಕೂಡ ನ್ಯಾಯ ಸಿಗಬೇಕು ಅಂತ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾನೂ ಇದ್ದೇವೆ. ಓಕೆ ಸರ್, ರಮನಾಥ್ ರೈ ಇಲ್ಲಿಸ್ತೊಂಡೆ ಯಾರು ಟಾಪು? ಅದು ಒಂದು ಕ್ವಶನ್. ರಮನಾಥ್ ರೈ ನಮಗೆ ಒಪನೆಂಟ್. ಓಕೆ,
ಅದನ್ನು ಕೇಳ್ತೇನೆ ಸರ್. ಯಾಕಂದ್ರೆ ಒಂದು ಕಾಲದಲ್ಲಿ ಸಚಿವರಾಗಿದ್ದವರು ಒಂದು ಸುಮಾರು ಬಾರಿ ಖಂಡಿತವಾಗ್ಲೂ ಒಂದು 9ನೇ ಸಲ ಅಂತ ಹೇಳ್ತಾ ಇದ್ದಾರೆ. 9ನೇ ಸಲ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ. 6 ಸಲ ಗೆದ್ದವರು ಅವರೇ ನನ್ನ ಒಪೋನೆಂಟ್. ಓಕೆ, ಇದು ಹಾಗಾದ್ರೆ ಪಕ್ಕ ಏನು ಇನ್ನೊಬ್ರು ಅಲ್ಲಿ. ನಾನೇನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಹುಶಃ ನಿಮಗೆ SDP ಮತ್ತೆ ಕಾಂಗ್ರೆಸ್ ಇದರಿಂದ ಮತ ವಿಭಜನೆ ಆದಾಗ ಇನ್ನಷ್ಟು ಲಾಭ ಆಗುತ್ತೆ ಅಂತ ಅನಿಸ್ತಾ? ನನಗೆ ಅದು ಅಷ್ಟು ಕಾಣ್ತಾ ಇಲ್ಲ. ಯಾಕೆಂದರೆ ಮುನ್ಸಿಪಾಲ್ಟಿ ನೋಡುವಾಗ ಅದು ಈಗ ನಾಳ್ದು ತನಕ ನೋಡ್ಬೇಕು. ಕಳೆದ ಸಲ ನಾಮಿನೇಷನ್ ಹಾಕಿದ್ರು, ಅದರ ನಂತರ ತೆಗೆದಿದ್ರು. ಅದಕ್ಕೆ ನಾವು ಕೇಳೋದು ಯಾವತ್ತು ನಾಮಿನೇಷನ್ ಹಾಕ್ತೀರಿ ಅಂತ ಮೊನ್ನೆ ಒಬ್ರು ಹೇಳಿದ್ರು. ನಾನು ನಾಳೆ ಹಾಕ್ತಾ ಇದ್ದೆ, ತೆಗೆಯೋದು ಯಾವತ್ತು ಅಂತ ಕೇಳ್ತಾ ಇದ್ದರು. ಒಂದು ವೇಳೆ ತೆಗೀಲಿಲ್ಲದಿದ್ರು ಏನೋ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇದೆ. ಯಾಕೆಂದರೆ ನೀವು ನೋಡಿದ್ರು ಅವರ ಪಕ್ಷದ ಅಧ್ಯಕ್ಷರೇ ಅವರೇ ಹೇಳಿದ್ದಾರೆ, ನಾವು ಕಳೆದ ಸಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೇವೆ ಅಂತ. ಅದರ ನಂತರ ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗುವಾಗಲೂ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವಾಗಲೂ ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮುನ್ಸಿಪಾಲ್ಟಿ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇದು ಕ್ವಶನ್ ಅಲ್ಲ, ನಮಗೆ ಗೊತ್ತಿದ್ದದೆ ಅಂತ. ಅದು ನನಗೆ ಅದು ಗೊತ್ತಿದ್ದದೆ. ಅದರಿಂದ ಅದನ್ನು ಪುನೊಂದು ಒಪೋನೆಂಟ್ ಅಂತ ಕೇಳಲಿಕ್ಕೆ ಅದು ಸೇರಿ ಒಂದು ಒಪೋನೆಂಟ್. ಓಕೆ, ಖಂಡಿತ. ಸರ್ ರಾಜೇಶ್ ನಾಯ್ಕ ಅವರೇ, ಇದೀಗ ಈ ಬಾರಿ ಚುನಾವಣೆಗೂ ಎದುರಿಸ್ತಾ ಇದ್ದೀರಿ. ನಿಮಗೆ ಜನರಿಗೆ ನಾನು ಇಂಥದನ್ನು ಮಾಡ್ತೇನೆ ಖಂಡಿತವಾಗಿ ಮುಂದಿನ ಸಲ ಅಂತ ಅನಿಸೋದು ಯಾವುದು, ಮಾಡಲೇಬೇಕು ಅಂತ ಅನಿಸೋದು ಯಾವುದು? ನೋಡಿ, ಜನರ ರಿಕ್ವೈರ್ಮೆಂಟ್ ಸಣ್ಣ ಪುಟ್ಟ ವಿಷಯಗಳು ನೋಡಲಿಕ್ಕೆ ನಮಗೆ ಸಣ್ಣದು ಕಾಣ್ಬೋದು. ಈಗ ನೀರಿನ ವ್ಯವಸ್ಥೆ, ಮಳೆ ಬರ್ತಾ ಇಲ್ಲ, ಸೆಕೆ ಇದೆ, ಭಾಳಷ್ಟು ಜನರಿಗೆ ನೀರಿನ ತೊಂದರೆ ಇದೆ. ಇದು ನೋಡಲಿಕ್ಕೆ ಸಣ್ಣದು ಅನಿಸ್ಬೋದು, ಅದು ದೊಡ್ಡ ಸಮಸ್ಯೆ. ಅದು ನಾನು ಅದಕ್ಕೆ ಗ್ರಾಮಕ್ಕೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳಿ ಅಲ್ಲೇ ಸ್ಥಳೀಯರ ಹತ್ರ ಏನು ನೀರಿನ ವ್ಯವಸ್ಥೆ ಮಾಡ್ಬೋದು. ಯಾಕೆಂದ್ರೆ ನಾವು ದೊಡ್ಡ ದೊಡ್ಡ ರೋಡು ಅದು ಇದು ಎಷ್ಟು ಮಾಡಿದ್ದೇವೆ ಅಂತ ಹೇಳ್ತೇವೆ, ಆ ನೀರಿನ ಸಮಸ್ಯೆಯನ್ನು ನೀಗಿಸಬೇಕು. ಅದರಲ್ಲಿ ನಾನು ಹೆಚ್ಚು ಇಂಟ್ರೆಸ್ಟ್ ಇದ್ದೇನೆ. ಮುಂದಿನ ದಿನಗಳು ಮಾಡಿದ್ದೇವೆ. ಈ ಸಲ ಯಾರ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. 2 ದೊಡ್ಡ ದೊಡ್ಡ ಡ್ಯಾಮ್ಗಳು ಪವರ್ ಪ್ರಾಜೆಕ್ಟ್ನವರು ನೀರನ್ನು ಬಿಟ್ಟದ್ರಿಂದ, ಡ್ರೈ ಮಾಡಿದ್ರಿಂದ ನಮಗೆ ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ ಬಂತು. ಅದು ಕಾನೂನಿಗೆ ವಿರುದ್ಧವಾಗಿ ಅದನ್ನು ಬಿಟ್ಟಿದ್ದಾರೆ. ಅದರ ಸೂಕ್ತ ಕ್ರಮ ನಾವು ತಗೊಳ್ತೇವೆ. ಯಾಕಂದರೆ ಈಗ ನಮಗೆ ಇಲೆಕ್ಷನ್ ಟೈಮು, ಅದನ್ನು ನಾವು ರಾಜಕೀಯ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಾವು ಜನರ ಕಷ್ಟವನ್ನು ನಾವು ನೋಡ್ತೇವೆ, ನಾವು ಕೊಡ್ತೇವೆ. ನೀವು ಹೇಗಾದರೂ ಮಾಡಿ ಜನರಿಗೆ ನೀರು ಮುಟ್ಟಿಸ್ತೇವೆ. ಅದು ಮುಂದಿನ ದಿನಗಳಲ್ಲಿ ನೋಡ್ತೇವೆ ನಾವು. ಯಾಕಂದರೆ ಜನರಿಗೆ ಯಾವುದೇ ನೀರಿನ ತೊಂದರೆ ಆಗದಾಗಿ ಈ ಭಾಗದಲ್ಲಿ ನಾನು ಮಾಡ್ತೇನೆ. ಹೋದ ಕಡೆಯೆಲ್ಲ ನಿರೀಕ್ಷೆ ಹೇಗಿದೆ? ನಿಮ್ಮ ಮತಗಟ್ಟೆ ಹೇಗೆ? ಕಳೆದ ಬಾರಿ 15,971 ಮತಗಳ ಅಂತರದಿಂದ ನಾನು ಗೆಲ್ಲಿದೆ. ಬಂಟ್ವಾಳದಂಥ ಕ್ಷೇತ್ರದಲ್ಲಿ ದೊಡ್ಡ ಅಂತರ. ಯಾಕೆ ನಮ್ಮದು ಅಲ್ಲದಂಥ ಒಂದು ಏನು ಹೇಳ್ತಾರೆ ಮತ ಬ್ಯಾಂಕ್ ದೊಡ್ಡದಿರೋದ್ರಿಂದ ಆ ಅಂತರ ಭಾಳಷ್ಟು ದೊಡ್ಡ ಅಂತರ ಅಂತ ಎಲ್ಲರೂ ಕನ್ಸಿಡರ್ ಮಾಡಿದರು, ನಮ್ಮ ಪಕ್ಷ ಕೂಡ. ಈ ಸಲ ಅದಕ್ಕಿಂತ ಸ್ವಲ್ಪ ಹೆಚ್ಚು. ಯಾಕೆಂದರೆ ಎಲ್ಲಿ ಕೂಡ ನನಗೆ ಆ್ಯಂಟಿ ಇನ್ಕಮ್ಸ್ ಕಾಣ್ತಾ ಇಲ್ಲ, ಸ್ವಲ್ಪ ಪ್ರೋ ಇನ್ಕಮ್ಸ್ ಕಾಣ್ತಾ ಇದೆ. ರೋಡ್ ಆಗಿದೆ, ಮತ್ತೊಂದಾಗಿದೆ. ಇದೆಲ್ಲ ಸೇರುವಾಗ ಖಂಡಿತವಾಗಲು ಕೆಲವೊಂದು ಆಮಿಷಗಳನ್ನು ಅವ್ರು ಕೊಡ್ತಾರೆ. ಜನರನ್ನು ನಾವು ಕನ್ವಿನ್ಸ್ ಮಾಡಿದ್ವಿ. ಬರೀ ಆಮಿಷ ಅವ್ರು ಕೊಡ್ತೇನೆ ಅಂತ ಹೇಳ್ತಾರೆ, ನಾವು ಅದನ್ನು ಕೊಟ್ಟಿದ್ದೇವೆ. ಅದು 10 kg ಅಕ್ಕಿ ಆಗಲಿ, ಅದನ್ನು ನಾವು ಕಳೆದ 3 ವರ್ಷದಿಂದ ಕೋವಿಡಿಂದ ನಿರಂತರ ಕೊಡ್ತಾ ಇದ್ದೇವೆ. ಅದನ್ನು ಈಗ 2-3 ಡಿಸೆಂಬರ್ ತನಕ ಕೊಟ್ಟಿದ್ದಾರೆ. ಈಗ ಅದು 6 ಕಿಲೋನ 7 ಕಿಲೋನ ಕೆ ಜಿ ಆಗಿದೆ. ಖಂಡಿತವಾಗ್ಲೂ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟನ್ನು ಈಗಲೂ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಅನ್ನಭಾಗ್ಯದಲ್ಲಿ ಸುಮಾರು 21 ರೂಪಾಯಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಒಂದು 3 ರೂಪಾಯಿ ಅದು ರಾಜ್ಯ ಸರ್ಕಾರ. ಅಕ್ಕಿಗೆ ಕೊಡೋ ದುಡ್ಡು ಯಾರದೋ ಪೊಟ್ಟ ಯಾರದೋ ಆಗಿದೆ ಹಿಂದೆ. ಇಂಥ ವ್ಯವಸ್ಥೆಗಳಾಗಿದೆ. ಈಗ 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 24,492 ಮಂದಿಗೆ, ನನ್ನ ಕ್ಷೇತ್ರದಲ್ಲಿ ನನಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 10,000 ಕಳೆದ 4-5 ವರ್ಷಗಳಿಂದ ಬಂದಿದೆ. ಸುಮಾರು 100 ಕೋಟಿಗೂ ಮಿಕ್ಕಿದ ದುಡ್ಡು ಕಳೆದ 4-5 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಅದರೊಟ್ಟಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು 20-22 ಕೋಟಿ ಬಂದಿದೆ. ಸುಮಾರು 100-150 ಕೋಟಿ ಜನರ ರೈತರ ಅಕೌಂಟ್ಗೆ ದುಡ್ಡು ಬಿದ್ದಾಗಿದೆ. ಇವರು ಇನ್ನೂ ಕೊಡ್ತೇವೆ ಅಂತೇಳಿ. ಅದರ ನಂತರ ಎಲ್ಲ ರೈತ ಮಕ್ಕಳಿಗೆ ವಿದ್ಯಾನಿಧಿ, ಈಗ ಎಲ್ಲ ಕಾರ್ಮಿಕ ಮಕ್ಕಳಿಗೆ ವಿದ್ಯಾನಿಧಿ, ಇದೆಲ್ಲ ಕೊಡ್ತೇವೆ. ಎಷ್ಟೊಂದು ದುಡ್ಡುಗಳು ಡೈರೆಕ್ಟ್ ಅಕೌಂಟಿಗೆ. ಮೊದಲು ಗೊತ್ತು ನಿಮಗೆ ಯಾವ ಥರ ಅದು ಅಪ್ಲಿಕೇಶನ್ ಹಾಕೋದು, ಅರ್ಧ ತಿನ್ನೋದು, ರಾಜೀವ್ ಗಾಂಧಿ ಅವರೇ ಹೇಳಿದರು, ಅದು 10 ರೂಪಾಯಿ ತಗೊಂಡು 1 ರೂಪಾಯಿ ತಗೊಂಡು ಬಂದರೆ ಇಲ್ಲಿ 10 ಪೈಸೆ 15 ಪೈಸೆ ಮುಡ್ತದೆ ಅಂತ. ಈಗ ಹಾಗೆ ಅಲ್ಲ, ಡೈರೆಕ್ಟ್ ಅಕೌಂಟಿಗೆ ಬಂದು ಜನರು ಅದನ್ನು ಉಪಯೋಗ ಪಡ್ತಾರೆ. ಇಂಥ ಭಾಳಷ್ಟು ದುಡ್ಡನ್ನು ನಾವು ಕೊಟ್ಟಿದ್ದೇವೆ. ಅದರಿಂದ ಅವರ ಗ್ಯಾರಂಟಿ ಕಾರ್ಡು, ಅದು ಮತ್ತೊಂದು ಜನ ಅಂಥ ಒಂದು ಬ್ಲೈಂಡಾಗಿ ನಂಬುವಂಥ ಜಿಲ್ಲೆ ನಮ್ಮದಲ್ಲ. ಇದು ವಿದ್ಯಾವಂತರ ಜಿಲ್ಲೆ. ಕೆಲವೊಂದು ಜನ ನಂಬೋದು ಫ್ರೀ ಸಿಕ್ಕುವಾಗ ಅಂತ. ಅವರು ನಮ್ಮ ಕಾರ್ಯಕರ್ತರು ಕನ್ವಿನ್ಸ್ ಮಾಡಿದೆ, ನಾವು ಕೊಡ್ತಾ ಇದ್ದೇವೆ, ಅವರು ಕೊಡ್ತಾ. ನಾನು ಯಾವತ್ತೊಂದು ಹೇಳ್ತಾ ಇದ್ದೆ, ಆದರೆ ಹೋದರೆ ಹತ್ತಿ ಬೆಳೆದರೆ ಅಜ್ಜಿಗೊಂದು ಪಟ್ಟ ಸೀರೆ ಅಂತ ಹಿಂದೆ ನಾವು ಓದ್ತಾ ಇದ್ದೇವೆ. ಅವರ ಕತೆ ಹಾಗೆ ಆಗಿದೆ. ಈಗ
ಅಂದ್ರೆ ಇನ್ನು ಹತ್ತಿ ಬೆಳಿಲಿಲ್ಲ, ಹತ್ತು ಪರ್ಸೆಂಟ್ ಬರಲಿಲ್ಲ. ಅವ್ರು ಬರಬೇಕು, ಬಂದರೆ ಹೋಗಿ ಪಟ್ಟ ಸೀರೆ ಎಲ್ಲಿಂದ ಅಂತ ನಾವು ಆ ಸೀರೆ ನಾವು ಕೊಡ್ತಾ ಇದ್ದೇವೆ. ಪಟ್ಟ ಇಲ್ಲದಿದ್ರು ಸೀರೆ ಅಂತೂ ಕೊಡ್ತಾ, ಅಂದರೆ ಆ ಥರದ ನಿಮ್ಮಲ್ಲಿ ಹತ್ತಿ ಬೆಳೆದಿದೆ ಅಂತ. ನಮ್ದು ಹತ್ತಿ ಬೆಳೆಸಿದ್ದೇವೆ, ನಾವು ಕೊಡ್ತಾನೆ ಇದ್ದೇವೆ ಜನರಿಗೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. Thank ಇದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯ್ಕ ಒಳ್ಳೆಪಾಡಿಗುತ್ತ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ವರ್ಕಾಡಿ, ಸ್ಪಂದನ ಟಿವಿ, ಉಡುಪಿ.